नरेंद्र दामोदर दास मोदी ईश्वर की शपथ लेता हूं कि ಮುನ್ನೂರ 65 ದಿನಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹೇಮನಾಥ್ ಶೆಟ್ರೆ, ಬಹುಶಃ ಪ್ರತಿಪಕ್ಷ ಊರಿಗಿಂತ ಮೊದಲು ಬೊಬ್ಬೆ ಹೊಡಿತಾ ಇದೆ ಅಂತ ಅನಿಸ್ತಾ ಇಲ್ವೋ ನಿಮಗೆ? ಒಂದು ವರ್ಷ ಆಯ್ತು, ನೀವು ಈಗಲೇ ಆರಂಭ ಮಾಡಿದ್ರಿ. ಏನು ಮಾಡಿದ್ರು ಅವರು? ಅದು ತಂದ್ರ ಇದು ತಂದ್ರ. ನೀವು ಊರಿಗಿಂತ ಮೊದಲು ಬೊಬ್ಬೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಿಮ್ಮ ಕಿರಿಕಿರಿ ಜಾಸ್ತಿ ಆಯ್ತು ಅಂತ ಅನಿಸೋದಿಲ್ಲ ಒಂದು ಸರ್ಕಾರಕ್ಕೆ? ನಮ್ಮ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಇಂದ ಯಾವ ರೀತಿಯ ಕಿರಿಕಿರಿ ರಾಜ್ಯಸಭೆಯಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು? ಒಂದು ಬಿಲ್ ಪಾಸ್ ಆಗೋದಕ್ಕೆ ಬಿಡ್ತಾ ಇಲ್ಲ, ಅವರಿಗೆ ಬಹುಮತ ಇಲ್ಲ ಅನ್ನೋ ಕಾರಣಕ್ಕಾಗಿ ವಿಪಕ್ಷವಾಗಿ ಎಲ್ಲ ವಿಚಾರದಲ್ಲಿ ಅಡ್ಡಗಾಲ ಆಗ್ತಾ ಇದೆ. ಯಾವ ಬಿಲ್ಲುಗಳು ಅಂತೇಳಿ ಅದರಲ್ಲಿ ಇವರು ಸುಳ್ಳು ಹೇಳಿದಂತ ಬಿಲ್ಲುಗಳೇ ಇದ್ದದ್ದು. ಯಾಕಂದ್ರೆ ಜನರನ್ನು ಮೋಸ ಮಾಡುವಂತ ಏನೋ ಆಗದ್ದನ್ನು ನಾವು ಸಾಧಿಸಿ ತೋರಿಸ್ತೇವೆ ಅಂತ ಹೇಳುವ ಬಿಲ್ಲುಗಳು ಮಾತ್ರ ಅಲ್ಲಿ ತಂದದ್ದು ಇವರು. ಜನಪರವಾದ ಯಾವುದೇ ಬಿಲ್ಲುಗಳಿದ್ರೂ ಸಹ ಕಾಂಗ್ರೆಸ್ ಯಾವಾಗಲೂ ಅದಕ್ಕೆ ವಿರೋಧವನ್ನು ಮಾಡ್ತಾ ಇಲ್ಲ, ಮಾಡುವುದೂ ಇಲ್ಲ. ಇದು ಸ್ಪಷ್ಟ. ಇಲ್ಲಿ ಏನಾಗಿದೆ, ಇವರು ಆಗದ, ನಾನು ಈಗಾಗಲೇ ಪ್ರಮುಖವಾಗಿ ನಮಗೆ ಕಪ್ಪು ಹಣದ ವಿಚಾರ, ಇಂಥದ್ದೇ ಅನೇಕ ಈಗ ಒಂದು ವರ್ಷದಲ್ಲಿ ಬಿಜೆಪಿಯವರು ಏನೂ ಮಾಡಿಲ್ಲ ಅಂತ ನೀವು ಅಲ್ಲಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ರಿ. ಅದನ್ನ 56 ವರ್ಷದಲ್ಲಿ ನೀವೇನು ಮಾಡಿದ್ರಿ, 54 ವರ್ಷದಲ್ಲಿ ನೀವೇನು ಮಾಡಿದ್ರಿ ಅಂತ ಅವರು ಕೇಳ್ತಾರೆ. ಈಗ ಈ 56 ವರ್ಷದಲ್ಲಿ ಈ ದೇಶದಲ್ಲಿ ಏನಾಗಿದೆ ಅಂತ ಈಗ ನಾವು ಕಾಣ್ತಾ ಇಲ್ವಾ? ಏನಾಗಿದೆ ಅಂತೇಳಿ ನಾವು ಇದನ್ನು ಉಲ್ಲೇಖ ಮಾಡ್ತಾ ಹೋದ್ರೆ ನಾವು ಅಷ್ಟೇ ದಿವಸ ಇಲ್ಲಿ 1 ವರ್ಷ, ಅಲ್ಲಿ 54 ವರ್ಷ ನೀವು ಟೈಮೇ ಕೊಡ್ತಾ ಇಲ್ವಲ್ಲ? ಅಂದ್ರೆ 100 ದಿವಸದ ನಿಗದಿತ ಸಮಯವನ್ನು ಅವರೇ ಹೇಳಿದ್ದು, 100 ದಿವಸದಲ್ಲಿ ಕಪ್ಪು ಹಣ ಬರ್ತದೆ ಅಂತ ಹೇಳಿ. ನಾವು ಹೇಳಿದಲ್ಲ 100 ದಿವಸದಲ್ಲಿ ತರಬೇಕು ಅಂತೇಳಿ, ಕಾಂಗ್ರೆಸ್ಸಿಗರೇ ಹೇಳಿದ್ದಲ್ಲ, ಅವರೇ ಹೇಳಿದ್ದು ನಾವು 100 ದಿವಸದಲ್ಲಿ ತರ್ತೇವೆ ಅಂತೇಳಿ. ನಾವು ಇವತ್ತು 360 ಪ್ರಣಾಳಿಕೆಯಲ್ಲಿ ಇದ್ದದ್ದು ಎಲ್ಲವೂ ಅಷ್ಟು ಸುಲಭದಲ್ಲಿ ಜಾರಿ ಆಗೋದಿಲ್ಲ. ಈಗ ಮಂಗಳೂರು ಮಹಾನಗರ ಪಾಲಿಕೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಜಾಸ್ತಿ ಮಾಡೋದಿಲ್ಲ, ಜಾಸ್ತಿ ಮಾಡಿದ್ರಿ. ಕರ್ನಾಟಕ ಸರ್ಕಾರದಲ್ಲಿ 168 ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಕೊಟ್ಟಿದ್ದಾರೆ. 100ಕ್ಕಿಂತ ಮಿಗಿಲಾಗಿ ಎಲ್ಲ ಘೋಷಣೆಗಳು ಈಗಾಗಲೇ 2 ವರ್ಷದಲ್ಲಿ ಅದು ಮುಗಿದಿದೆ. ನಾನು ಅದನ್ನೇ ಕೇಳ್ತಾ ಇದ್ದೇವೆ, ಕೇಂದ್ರದ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಘೋಷಣೆಗಳಲ್ಲಿ ಎಷ್ಟು? ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಕೇಳುವಂತದ್ದು, 1 ವರ್ಷದಲ್ಲಿ ನೀವು ಹೇಳುವವರು ಏನೂ ಸಾಧನೆ ಮಾಡಲಿಲ್ಲ. ನಾವು ದೂರದಲ್ಲಿ ಕೂತ್ಕೊಂಡವರು, ಯಾವುದೇ ಪಾರ್ಟಿಯನ್ನು ನೋಡಿದವರು ನಮಗೆ ಅನಿಸ್ತಾ ಇದೆ 1 ವರ್ಷದಲ್ಲಿ ಏನು ಕೊಡದಿದ್ರೂ ತೊಂದರೆ ಇಲ್ಲ. ಭ್ರಷ್ಟಾಚಾರದ ಪ್ರಕರಣ ಒಂದೇ ಒಂದಿಲ್ಲ ಸರ್ಕಾರದ ಮೇಲೆ. ಇದು ಸಾಧನೆ ಅಲ್ವಾ? ನೀವಿರುವಾಗ 2G ಆಯ್ತು, ಕೋಲ್ ಸ್ಕ್ಯಾಮ್ ಆಯ್ತು, ಎಷ್ಟು ಹಗರಣ, ಆದರ್ಶ ಹಗರಣ, ಎಷ್ಟು ಹಗರಣ. ಈಗ ನಮಗೆ 1 ವರ್ಷದಲ್ಲಿ ಅದೊಂದು ನೆಮ್ಮದಿ ಇದೆ, ಇವರ ದುಡ್ಡು ಹೊಡೆಯೋರಿಲ್ಲ ಅಂತ ಅನ್ನುವಂತ ನೆಮ್ಮದಿ ಇದೆ ನಮಗೆ. ಚುನಾವಣೆಯ ಘೋಷಣೆಯಲ್ಲಿ ಭ್ರಷ್ಟಾಚಾರ ಮುಕ್ತವಾದ ಈ ದೇಶದಲ್ಲಿ ನಾವು ಮಾಡ್ತೇವೆ. 1 ವರ್ಷದಲ್ಲಿ ಒಂದು ಗಂಭೀರ ಆರೋಪ ತೋರಿಸಿ ನೀವು, ಭ್ರಷ್ಟಾಚಾರದ್ದು ಒಂದು ಗಂಭೀರ ಆರೋಪ ವಿತ್ ಪ್ರೂಫ್ ಒಂದು ತೋರಿಸಿ ನೀವು. ಅದಕ್ಕೂ ಸಮಯ ಇರಬಹುದು, ಒಂದೇ ವರ್ಷದಲ್ಲಿ ಮಾಡಬೇಕು ಅಂತಿಲ್ಲ. ಈಗ ಒಂದೇ ವರ್ಷದಲ್ಲಿ ಭ್ರಷ್ಟಾಚಾರಗಳು ಮಾಡ್ಬೇಕಂತಿಲ್ಲ, ಇನ್ನು ಸಮಯ ಇರಬಹುದು. ಅಲ್ಲ, ನಾನು ಹೇಳುದು ಇಲ್ಲಿ ತೊಂದರೆ ಇಲ್ಲ. ಅಲ್ಲ, ನಾವು ಕೇಂದ್ರ ಸರ್ಕಾರ ರೈಟ್ ವೇಲಿ ಹೋಗ್ತಾ ಇದೆ, ಅದ್ರ ಬಗ್ಗೆ 2 ಮಾತಿಲ್ಲ. ಅವರಿಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು. 210 ಕೋಲ್ ಬ್ಲಾಕ್ಗಳಿತ್ತು, ಇದು ಎಷ್ಟಕ್ಕೆ ಹರಾಜಾಯ್ತು ನಿಮ್ಗೆ ಗೊತ್ತು? ಇವರು 2 ಲಕ್ಷ ಕೋಟಿ ರೂಪಾಯಿಗಳ ಏನು ಹಗರಣ ಮಾಡಿದ್ರು, ಅಷ್ಟು ಹಣ ಕೇವಲ ಅದರ 10% ಅಲ್ಲಿ ಭಾರತದ ಖಜಾನೆಗೆ ಬರಲಿಲ್ವಾ? ಇದು ಅಂಕಿಅಂಶಗಳು ತೋರಿಸ್ತಾ ಇಲ್ವಾ? ಉದಾಹರಣೆಗಳು ಕರ್ನಾಟಕ ಸರ್ಕಾರದ ಖಜಾನೆಯನ್ನು ತುಂಬಿಸುವಂತ ಕೆಲಸ ನೀವು ಮಾಡಿರುವಂತ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಕೇಂದ್ರದ ಒಂದು ವಿಚಾರಗಳು ಇನ್ನು ಬರ್ಲಿಕ್ಕಿದೆ, ಬೇರೆ ಬೇರೆ ವಿಚಾರಗಳಲ್ಲಿ ಏನು ಭ್ರಷ್ಟಾಚಾರ ಅದೆಲ್ಲ ಮುಂದಿನ ದಿನಗಳಲ್ಲಿ ಬರ್ತದೆ. ಯಾರು ಸಾಬೀತು ಈಗ ನಾವು ಸರ್ಟಿಫಿಕೇಟ್ ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಕಳೆದ 2 ವರ್ಷಗಳ ಹಿಂದೆ 5 ವರ್ಷಗಳ ಸರ್ಕಾರ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಏನು ಸಾಧನೆ ಬಿಜೆಪಿ ಸರ್ಕಾರದ ಸಾಧನೆಗಳು, ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ, ಎಷ್ಟು ಭ್ರಷ್ಟಾಚಾರ ಪ್ರಕರಣಗಳು, ಏನೆಲ್ಲ ಸಚಿವರುಗಳ ಅದೇ ರೀತಿ ಕರ್ನಾಟಕದಲ್ಲಿ 2 ವರ್ಷದಲ್ಲಿ ಬಯಸ್ತಾ ಇರುವಂತದ್ದು ಅವರು ಕೂಡ ಭ್ರಷ್ಟಾಚಾರ ಹೇಮರಾಜ್ ಶೆಟ್ಟರ್ ಒಂದು ಸ್ಪಷ್ಟ ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರೇ ಹೇಳಿದ್ರು. ಹೌದು, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಗುಂಪಿನ ಮುಖ್ಯಮಂತ್ರಿಯಾಗಿ ಪರಿವರ್ತನೆ ಆಗಿದ್ದಾರೆ. ಇವತ್ತು ಅವರವರ ಮಧ್ಯದಲ್ಲೇ ಸರಿ ಇಲ್ಲ. ಇವತ್ತು ಅವರ ಸಾಧನೆ ಅಂತ ಹೇಳಿದ್ರೆ ಯಾರೋ ಅವರ 2 ಬೆಂಬಲಿಗರ ಮಾತ್ರ ಚಿತ್ರಪಟಗಳ ಅಡ್ವರ್ಟೈಸ್ಮೆಂಟ್ಗಳು ಎಲ್ಲಾ ಪೇಪರ್ಗಳಲ್ಲಿ ರಾರಾಜಿಸ್ತವೆ. ಈ ರೀತಿ ಇವ್ರು ಯಾವ ಗುಂಪಿಗೆ ಸೇರಿದವರು? ಕೇಂದ್ರ ಸರ್ಕಾರದಲ್ಲಿ ಗುಂಪುಗಾರಿಕೆ ವಿಚಾರ ಇಲ್ಲ,
ಎಲ್ಲ ನಮ್ಮಲ್ಲಿ ಮಿನಿಸ್ಟ್ರಿಗಳನ್ನ clean ಇದ್ದೇವೆ. ಎಲ್ಲ ಮಿನಿಸ್ಟ್ರಿಗಳನ್ನ ನೋಡಿ. ಒಂದು ರೀತಿಯಲ್ಲಿ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಸಾಧನೆ ಅಲ್ವಾ? ಇದು ಇವರು ಎಲ್ಲದಕ್ಕಿಂತ ರಾಜ್ಯ ಸರ್ಕಾರ ಎಲ್ಲಕ್ಕಿಂತ ಹೆಚ್ಚಾಗಿ ರಿಮೋಟ್ ಕಂಟ್ರೋಲ್ ಇಲ್ಲ, ಮೋದಿ ಅವರೇ ಪವರ್ ಸೆಂಟರ್. ಇದು ಸಾಧನೆ ಅಲ್ವಾ? ಅಲ್ಲ, ಅದು ಸಾಧನೆ ಅಂತ ನಾನು ಕೇಳುದು. ಮೋದಿ ಪವರ್ ಸೆಂಟರ್ ನೋಡಿ, ಹಿರಿಯ ನಾಯಕರುಗಳು ಇಂದಿರಾ ಗಾಂಧಿ ಅವರು ಅದನ್ನೇ ಮಾಡಿದ್ದು. ಇಂದಿರಾ ಗಾಂಧಿ ಅವರು ಒಳ್ಳೆ ಪ್ರಧಾನಮಂತ್ರಿ ಹೌದಾ ಅಲ್ವಾ? ಬಿಜೆಪಿಯಲ್ಲಿ ಹಿರಿಯ ನಾಯಕರುಗಳೆಲ್ಲ ಇದ್ರು. ನಮ್ಮ ವಿಚಾರ ಬಿಡಿ, ನಾನು ಹೇಳ್ತೇನಲ್ಲ, ಕಾನೂನು ಬಾಹಿರ ಚಟುವಟಿಕೆಗಳು ನೀವು ನಿಮ್ಮ ರಾಜ್ಯ ಸರ್ಕಾರದಿಂದ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಿ ಅಂತ ನಾವು ಪುಸ್ತಕ ಪ್ರಿಂಟ್ ಮಾಡಬಹುದು, ಹೇಳ್ತಾ ಇದ್ದೀವಲ್ಲ. ನೋಡಿ, ಒಂದೇ ಉದಾಹರಣೆ ನಮ್ಮ ಸರ್ಕಾರ ಈಗ 2 ವರ್ಷದಲ್ಲಿ ಮಾತಾಡ್ಲಿಕ್ಕೆ ಬಿಡಿ. ಆಗಿಂದ 5 ವರ್ಷದ ನನಗೆ ಒಂದು ವಿಚಾರ ವಿಕಾಸ್ ಅವರೇ, ಎಸ್, ನಿಮ್ಮ ಸಾಧನೆ ಏನು? ನೋಡಿ, ರಾಜ್ಯ ಸರ್ಕಾರದವರು ಒಂದೇ ಏನು ಮಾಡಿದ್ರು? ನಾನೊಂದು ಇವರು ಕೇಳಿದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ, ಮತ್ತೆ ನಾನು ಅಲ್ಲಿಗೆ ಬರ್ತೇನೆ. ರಾಜ್ಯ ಸರ್ಕಾರದವರು ಜನಗಣತಿ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಜನಗಣತಿ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಜಾತಿ ಗಣತಿ, ಅದೇ ಜಾತಿ ಗಣತಿ ಅಂತ. ಇವರು ಸಂವಿಧಾನ ವಿರುದ್ಧವಾಗಿ ಮಾಡ್ಲಿಕ್ಕೆ ಹೊರಟಿರುವಂತ ಜಾತಿ ಗಣತಿ ಅದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಭಾರತದಲ್ಲಿ ಎಷ್ಟು ಜಾತಿಗಳಿವೆ ಅಂತ ಒಂದು ಕರಡು ಪ್ರತಿ ಇದೆ. ಅದರ ಪ್ರಕಾರ ನಡಿಬೇಕಾಗಿದೆ. ಅದರ ಪ್ರಕಾರ 931 ಜಾತಿಗಳು, ಉಲ್ಲೇಖಿತ ಜಾತಿಗಳು. ಸಿದ್ದರಾಮಯ್ಯನವರು ಜಾತಿ ಆಧಾರಿತ ಜನಗಣತಿ ಮಾಡಿ ಇವತ್ತು ಭಾರತವನ್ನು ಹೊಡಿಲಿಕ್ಕೆ, ಕರ್ನಾಟಕವನ್ನು ಹೊಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಮುಗಿಸ್ತೇನೆ ರೀ. 1531 ಜಾತಿಗಳು ಅದರಲ್ಲಿ ಇದೆ. ಎಲ್ಲಿಂದ ಉದ್ಭವ ಆಯಿತು ಜಾತಿಗಳಿದು? 931 ಜಾತಿಗಳಿಂದ 1600 500 ಚಿಲ್ಲರೆ ಜಾತಿಗಳು ಎಲ್ಲಿಂದ ಉದ್ಭವ ಆಯಿತು? ಕ್ರಿಶ್ಚಿಯನ್ ಅನ್ನೋದು ಒಂದು ಮತ. ಆ ಮತ ಇವತ್ತು ಯಾವ ರೀತಿಯಲ್ಲಿ ಇವರು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ರಾಜ್ಯ ಸರ್ಕಾರದವರು? ಹೇಳಿಬಿಡಿ, ಏನು ನೀವು ಈಗ 1 ವರ್ಷದ ಆಡಳಿತ ತೃಪ್ತಿ ಇದೆಯಾ? ನಿಮ್ಮ ಸರ್ಕಾರ ಚೆನ್ನಾಗಿ ಕೊಟ್ಟಿದೆ ಅನ್ನುವಂತ ತೃಪ್ತಿ ಇದೆಯಾ? 100% ತೃಪ್ತಿ ನಮಗೆಲ್ಲ ಇವತ್ತು ಜನರಿಗಿದೆ. ನಾವು ನಾವು ಏನು ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದೆವೋ, ನಾವು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೇವೋ ಆ ಪಥದಲ್ಲಿ ನಾವು ಈಗಾಗಲೇ ಸಾಗ್ತಾ ಇದ್ದೇವೆ. ನಾವು ಅದನ್ನು ಮಾಡ್ತೇವೆ. ಮತ್ತೆ ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೋಡಿ, ಹೇಮನಾಥ್ ಶೆಟ್ಟರ್ ಹೇಳಿದ್ರು, ಒಂದು ಅಭಿವೃದ್ಧಿ ಆಗಬೇಕು, ಈಗ ಒಂದು ಮನೆ ಅಭಿವೃದ್ಧಿ ಆಗಬೇಕು ಅಂತ ಆದ್ರೆ ನಾವು ಏನು ಮಾಡಬೇಕು? ಮನೆ ಒಳಗಡೆ ನಾವು ಕೂತು ಮನೆ ಒಳಗೆ ಅಭಿವೃದ್ಧಿ ಆಗಬೇಕು ಅಂತ ನಾವು ಮಂತ್ರಪಠನ ಮಾಡಿದ್ರೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾವು ಮನೆಯಿಂದ ಹೊರಗೆ ಹೋಗಬೇಕು. ಯಾವ ರೀತಿಯ ನಮಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಅಭಿವೃದ್ಧಿ ಆಗ್ತದೆ ನಮ್ಮ ಮನೆ ಅಂತ ನಾವು ಯೋಚನೆ ಮಾಡಿ ಆ ರೀತಿಗಳಲ್ಲಿ ಯೋಜನೆಗಳನ್ನು ಹಮ್ಮಿಕೊಳ್ಬೇಕು. ಇವತ್ತು ನಮ್ಮ ಕೇಂದ್ರ ಸರ್ಕಾರ ರೈಟ್ ವೇಲ್ ಇದೆ ಅಂಡ್ ವಿ ಹ್ಯಾವ್ ಆಲ್ರೆಡಿ ಪ್ರೊಡ್ಯೂಸ್ ರಿಸಲ್ಟ್ಸ್. ಎಸ್, ಕೊನೆಯದಾಗಿ ಹೇಮನಾಥ್ ಶೆಟ್ರೆ, ಬಹುಶಃ ನೀವು ನಿಮ್ಮ ಕೆಲ ವಕ್ತಾರರು ಅಲ್ಲಲ್ಲಿ ಪ್ರೆಸ್ ಮೀಟ್ ಗಳನ್ನ ಮಾಡ್ತಾ ಇದ್ದಾರೆ, ಸರ್ಕಾರ ಸರಿ ಇಲ್ಲ. ಸೊ ವಿಪಕ್ಷವಾಗಿ ನೀವು ಸರಿ ಇದ್ದೀರಿ ಅಂತ ಅನಿಸ್ತಾ ಇದೆಯಾ? ರಾಹುಲ್ ಗಾಂಧಿ ಅವರು 56-57 ದಿನ ಎಲ್ಲಿದ್ರು ಅಂತ ಇರ್ಲಿಲ್ಲ, ಆ ನಂತರ ಬಂದ್ರು, ರೈತರ ಜೊತೆ ತಿರುಗಾಡಿದ್ರು. ವಿಪಕ್ಷವಾಗಿ ನಿಮಗೆ ನಿಮ್ಮ ಪಾರ್ಟಿಯನ್ನ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಅವರ ವೀಕ್ನೆಸ್ ಗಳನ್ನ ಹೇಗೆ ಜನರ ಮುಂದೆ ಇಡ್ತೀರಿ? ನಾವು ವಿಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಲೇಬೇಕು. 1 ವರ್ಷದಲ್ಲಿ ವೀಕ್ ಆಗ್ತಾ ಇದೀರಿ, ವಿಪಕ್ಷ ವೀಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ನೋಡಿ, ಈ 1 ವರ್ಷದಲ್ಲಿ ದೇಶದಲ್ಲಿ ಈ ಬಿಜೆಪಿಯ ಅಲೆ ಅಂದ್ರೆ ಒಂದು ರೀತಿಯ ಮೋಸ, ಸುಳ್ಳಿನಿಂದಾಗಿ, ಅಪಪ್ರಚಾರದಿಂದ ಈ ದೇಶದಲ್ಲಿ ಒಂದು ದೊಡ್ಡ ಬಹುಮತವನ್ನು ಬಿಜೆಪಿ ಪಡ್ಕೊಂಡಿದೆ. ಈ ಬಹುಮತವನ್ನು ಪಡ್ಕೊಂಡಾಗ ನಾವು ಸೂಕ್ಷ್ಮವಾಗಿ ನೋಡ್ಬೇಕು. ನಿಮ್ಮನ್ನ ನುಂಗುತ್ತಾ ಇದೆ ಬಿಜೆಪಿ ಅಂತ ರಾಜ್ಯಗಳ ನೀವು ರಿಸಲ್ಟ್ ಬಂತು, ಚುನಾವಣೆ ಆಯ್ತು, ರಿಸಲ್ಟ್ ಆಯ್ತು, ಎಲ್ಲದರಲ್ಲಿ ನೀವು ಸೋತ್ರಿ. ಇದು ಒಂದು ಸಮಯ ಅಂತೇಳಿ ನಾವು ಕಾಂಗ್ರೆಸ್ಸಿಗರು ಕಾಯ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಇವರ ಮೋಸ ಎಲ್ಲ ಜನರಿಗೆ ಗೊತ್ತಾಗ್ತದೆ. ಈಗಾಗಲೇ ಗೊತ್ತಾಗಿದೆ. ಕಪ್ಪು ಹಣದಿಂದ ಹಿಡಿದು ಬೇರೆ ಎಲ್ಲ ಪಾರ್ಟಿಯನ್ನೇ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ. ದೇಶದ ಬಗ್ಗೆ ಎಲ್ಲಿ ಚಿಂತನೆ ಮಾಡ್ತೀರಿ? ಕಾಂಗ್ರೆಸ್ಸಿಗೆ ಅದರದೇ ಆದ ಪರಂಪರೆ ಇದೆ, ಇತಿಹಾಸ ಇದೆ. ಕಾಂಗ್ರೆಸ್ಸಿಗೆ ಯಾವ ವಿಚಾರದಲ್ಲಿ ಗೊಂದಲಗಳಿಲ್ಲ. ಒಮ್ಮೆ ತಾತ್ಕಾಲಿಕವಾಗಿ ಸೋಲಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಅದು ಒಂದು ದೊಡ್ಡ ರೀತಿಯ ಬದಲಾವಣೆಗಳಾಗ್ತದೆ. ಇದೇ ಕೇಂದ್ರದ ಈಗಿನ ಆಡಳಿತವೇ ನಮಗೆ ವರವಾಗಲಿಕ್ಕಿದೆ. ಯಾಕೆಂತ ಹೇಳಿದ್ರೆ ಇವರೆಲ್ಲ ಕೊಟ್ಟಂತ ಸುಳ್ಳು ಭರವಸೆಗಳೆಲ್ಲ ಜನರಿಗೆ ತಿಳಿತಾ ಬಂದಿದೆ. ಈಗಾಗಲೇ ಗೊತ್ತಾಗ್ತಾ ಇದೆ, ಈ ಎಲ್ಲ ಪತ್ರಿಕೆಗಳಲ್ಲೂ ಬರ್ತಾ ಇದೆ. ಇವರೇನ ನಾವು ಭ್ರಷ್ಟಾಚಾರ ಮಾಡಲಿಲ್ಲ, ನಮ್ಮಲ್ಲಿ ಏನು ಕೊರತೆ ಇದೆ ಅಂತ ಕೇಳ್ತಾ ಇದ್ರು ಸಹ ಜನರಿಗೆ ಗೊತ್ತಾಗಿದೆ. ಜನರಿಗೆ ಅವರ ಸರ್ಕಾರ, ಅವರು ವಿಪಕ್ಷದಲ್ಲಿದ್ದಾಗ RTI ಗಳನ್ನ ಯೂಸ್ ಮಾಡಿ ನಿಮ್ಮ ಹುಳುಕುಗಳನ್ನೆಲ್ಲ ಹೊರಗೆ ತೆಗಿತಾ ಇದ್ರು. ನೀವು ಆಕ್ಟಿವ್ ಇಲ್ಲ, ನಿಮ್ಮ ಪಾರ್ಟಿಯೂ ಆಕ್ಟಿವ್ ಇಲ್ಲ, ವಿಪಕ್ಷವಾಗಿಯೂ ಕೆಲಸ ಮಾಡ್ತಾ ಇಲ್ಲ. RTI ಅನ್ನು ತಂದವರು ಯಾರು? ಅಂದ್ರೆ ಇವರಿಗೆ ಹುಡುಕ್ಲಿಕ್ಕೆ ಬೇಕಾಗಿ RTI ಅನ್ನು ತಂದದ್ದು. ಅಂತ ಹುಳುಕುಗಳು ಇಲ್ಲ ಅಂತ ನಾವು ಈಗ ನೋಡಿ, ಸಮಯ ಬರ್ತಾ ಇದೆ. 1 ವರ್ಷದಲ್ಲಿ ಎಲ್ಲವೂ ಆಗ್ಬೇಕು ಅಂತಿಲ್ಲ. 1 ವರ್ಷದಲ್ಲಿ ಸರಿ ಇದೆ ಹಾಗಾದ್ರೆ ಸರ್ಕಾರ? ಸರಿ ಅಲ್ಲ, ಸರಿ ಇದೆ. ಎಲ್ಲಿ
ತಪ್ಪಿದೆ ಅಂತೇಳಿ ಹುಡುಕುವ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗ್ತದೆ. ಎಸ್, ಎಸ್, ಅದು ವಿಕಾಸ್, ನಮ್ಮ ಪಕ್ಷ ಕಳೆದ ಮಾಡ್ತದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನರನ್ನ ಉದ್ದೇಶಿಸಿ ವಿಕಾಸ್ ಸೇರಿದಂತೆ ಬಹಳಷ್ಟು ಜನ ಬಿಜೆಪಿಯ ನಾಯಕರು ಭಾಷಣ ಮಾಡಿದ್ದಾರೆ. ಇಂದ್ರಲೋಕವನ್ನ ಧರೆಗಿಳಿಸ್ತೀವಿ ಅಂತ ಹೇಳ್ಕೊಂಡು ತಿರುಗಿದ್ದೀರಿ. ಇವತ್ತಿನ ದಿನ ಜನರನ್ನ ಎದುರಿಸುವಂತ ತಾಕತ್ತು, ಧೈರ್ಯ ಇದೆಯಾ? ನೋಡಿ, ನಾನೀಗ ಗ್ರಾಮೀಣ ಸುಳ್ಯಕ್ಕೋ ಪುತ್ತೂರಿಗೋ ಬೆಳ್ತಂಗಡಿಗೋ ಹೋಗಿ ನಮಗೆ ಓಟು ಕೊಡಿ ಅಂತ ಕೇಳುವಂತ ಧೈರ್ಯ ಇದೆಯಾ? ಸ್ವಾಮಿ, ಇವತ್ತು ಈಗಾಗಲೇ ಬಂದಿರುವಂತಹ ಅವಿರೋಧ ಆಯ್ಕೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 70% ಪ್ರಮಾಣ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಬಂದಾಗಿದೆ. ಹೇಮನಾಥ್ ಶೆಟ್ಟಿ ಹೇಳ್ಬೇಕು, ಪುತ್ತೂರಲ್ಲಿ ಕಾಂಗ್ರೆಸ್ಸಿಗೆ ಎಷ್ಟು ಬಂದಿದೆ, ಸುಳ್ಯದ್ದು ಕಾಂಗ್ರೆಸ್ಸಿಗೆ ಎಷ್ಟು ಬಂದಿದೆ. ಅವಿರೋಧ ಒಂದು ಆಯ್ತು, ಇದೆ ಗ್ರಾಮ ಪಂಚಾಯತಿ ಚುನಾವಣೆ ಚುನಾವಣೆ ರಿಸಲ್ಟ್ ದಿವಸ ಮತ್ತೊಮ್ಮೆ ನೀವು ಇವರನ್ನು ಕೂರಿಸಿ, ನಾನು ಇಲ್ಲೇ ಕೂರಿತೇನೆ, ಅವಾಗ ಇದನ್ನೇ ಚರ್ಚೆ ಮಾಡುವ. ಮತ್ತೆ 1 ವರ್ಷದ ಸಾಧನಾ ಸಮಾವೇಶ ಬಿಜೆಪಿಯವರು ಸಾಧನೆಯನ್ನೇ ಹೇಳುವಂತದ್ದು. ನಾವು ಇವರ ಹಾಗೆ 2 ವರ್ಷದ ಸಾಧನಾ ಸಮಾವೇಶ ಅಂತ ಇವ್ರು ಏನು ಹೇಳಿದ್ರು ಅದು ಸಾಧನಾ ಸಮಾವೇಶ ಅಲ್ಲ, ಅದು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ರು ಅದು ರೋದನ ಸಮಾವೇಶ ಅಂತ. ಇವ್ರು ಮಾಡಿದ್ದು ಅಲ್ಲಿ ರೋದನ ಸಮಾವೇಶ. ವಿಕಾಸ್ ಅವರೇ ಧನ್ಯವಾದಗಳು. ಹೇಮನಾಥ್ ಶೆಟ್ಟಿ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಇದು 365 ದಿನಗಳ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಮಾಡ್ತು ಅನ್ನುವಂಥದ್ದು. ಬಹಳಷ್ಟು ಪ್ರಶ್ನೆಗಳಿಗೆ ನನಗೆ ವಿಕಾಸ್ ಅವರಿಂದ ಉತ್ತರ ಸಿಗಲಿಲ್ಲ. ಹೇಮನಾಥ್ ಶೆಟ್ಟಿ ಅಂತೂ ಬಹಳ ಆಕ್ರಮಣಕಾರಿಯಾಗಿದ್ದಾರೆ. ಏನು ಮಾಡಲಿಲ್ಲ ರೀ ಅವರು, ನಮಗೆ ಹೇಳ್ಕೊಳ್ಳೋದಕ್ಕೆ ಇನ್ನಷ್ಟು ವಿಚಾರಗಳಿದ್ದಾವೆ ಅನ್ನುವಂಥದ್ದು. ಬಹುಶಃ 26ಕ್ಕೆ 365 ದಿನಗಳು ಕಂಪ್ಲೀಟ್ ಆಗುತ್ತೆ. ಮತ್ತೊಂದು ದಿನ ಇದೇ ವಿಚಾರವನ್ನು ಇಟ್ಟುಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಇನ್ನಷ್ಟು ವಿಚಾರಗಳನ್ನು ಅಲ್ಲಿ ಕೆದಕಬಹುದು ಏನೋ. ಇದು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. मैं नरेंद्र दामोदर दास मोदी ईश्वर की शपथ लेता हूं कि